ಗುಜ್ಜರಬೆಟ್ಟು ತುಳುನಾಡು ಸೇವಾ ಟ್ರಸ್ಟ್ ಬೀಟ್ಸ್ ನಾಸಿಕ್ ಸಂಸ್ಥೆಯ ಸೇವಾ ಟ್ರಸ್ಟ್ನ ಉದ್ಘಾಟನೆ ಹಾಗೂ ಸನ್ಮಾನ ಸಮಾರಂಭ ನಡೆಯಿತು. ಗುಜ್ಜರಬೆಟ್ಟು ತುಳುನಾಡು ಬೀಟ್ಸ್ ನಾಸಿಕ್ ಕ್ರಿಯವ್ ಸೇವಾ ಟ್ರಸ್ಟ್ನ ಉದ್ಘಾಟನೆ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಪರ್ಕಳ ನಿವಾಸಿ ಸನ್ನಿತಾ ಹಾಗೂ ಮೋಹನ್ ಕೋಟ್ಯಾನ್ ದಂಪತಿ ಪುತ್ರ 4 ವರ್ಷದ ಜಶಿತ್ ಅವರ ಚಿಕಿತ್ಸೆಗೆ 70,000 ರೂಪಾಯಿ ಸಹಾಯಧನ ವಿತರಿಸಲಾಯಿತು. ಅಂಬೇಡ್ಕರ್ ಯುವ ಸೇನಾ ಜಿಲ್ಲಾಧ್ಯಕ್ಷ ಹರೀಶ್ ಸಾಲಿಯಾನ್, ಗುಜ್ಜರಬೆಟ್ಟು ಪರಾರಿ ಮಠದ ಹಯವತನ್ ಭಟ್, ಕೆಪಿಸಿಸಿ ಪ್ಯಾನಲಿಸ್ಟ್ ವರುಣಿಕಾ ಕರ್ನಾಲಿಯೋ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ದಿನಕರ್ ಬಾಬು, ಗುಜ್ಜರಬೆಟ್ಟು ಗುರಿಕಾರ ಸಂಜೀವ ಕರ್ಕೇರ, ತುಳುನಾಡ ಬೀಟ್ಸ್ ನಾಸಿಕ್ ಕ್ರಿವ್ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ರಕ್ಷಿತ್, ಅಧ್ಯಕ್ಷ ವಿನೋದ್, ಉಪಾಧ್ಯಕ್ಷ ರಾಹುಲ್, ತೋನ್ಸೆ ಕಂಡಿಗೆ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ರವೀಂದ್ರನಾಥ್ ರಾವ್ ಉಪಸ್ಥಿತರಿದ್ದರು. पूरा सदस्यरಲ್ಲ ಬರ್ತದ ಆ ಬಾಲೆಗ ಸಹಾಯ ಹಸ್ತ ಮಲ್ಪಡ ಬಂದಕ್ಕೆ ಏನಂದಲ್ಲ ಸನ್ಮಾನ ಕಾರ್ಯಕ್ರಮ ನನ್ನ ದುಂಬುಗೆ ನಡಪೆರಂಡು ಆರೋಗ್ಯ ಪೀಡಿತ ಈ ಬಾಲೆಗೆ ಚಿಕಿತ್ಸೆಗೆ ಸಹಾಯ ಮಂದಿ ನಚ್ಚಿನ ತುಳುನಾಡ ಬೀಟ್ಸ್ ಸೇವಾ ಟ್ರಸ್ಟ್ ಮಗಳಿಗೆ